ಮನೆಗೆ ಬೀಗ ಹಾಕಿ ದೂರುಗಳಿಗೆ ತೆರಳುವ ಸಾರ್ವಜನಿಕರು ಸಮೀಪದ ಠಾಣೆಗೆ ಮಾಹಿತಿ ನೀಡಿದರೆ ಕಳ್ಳತನ ತಪ್ಪಿಸಬಹುದು ಎಂದು ಉಡುಪಿ ಎಸ್ಪಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಎಸ್ಪಿ, ಮನೆಯ ಹೊರಗಡೆ ಕಾಣುವಂತೆ ಬೀಗ ಹಾಕುವುದಕ್ಕಿಂತ ಲಾಕ್ ಸಿಸ್ಟಮ್ ಮಾಡಿದರೆ ಒಳ್ಳೆಯದು. ದೊಡ್ಡ ಬೀಗ ಹೊರಗೆ ಕಾಣುವಾಗ ಕಳ್ಳರಿಗೆ ಮನೆಯಲ್ಲಿ ಯಾರು ಇಲ್ಲ ಎನ್ನುವುದು ಗೊತ್ತಾಗುತ್ತೆ. ಅಲ್ಲದೆ ಹಾಲು ಪತ್ರಿಕೆಗಳು ಮನೆಯ ಹೊರಗೆ ಇದ್ದಾಗಲೂ ಕಳ್ಳರಿಗೆ ಮನೆಯಲ್ಲಿ ಯಾರು ಇಲ್ಲದಿರುವ ಸುಳಿವು ಸಿಗುತ್ತದೆ. ಹೀಗಾಗಿ ಪತ್ರಿಕೆ, ಹಾಲು ಇತ್ಯಾದಿಗಳನ್ನ ದಿನಗಟ್ಟಲೆ ಹೊರಗೆ ಇಡಬೇಡಿ. ಬೀಗ ಹಾಕಿ ಹೋಗುವಾಗ ಪೊಲೀಸರಿಗೆ ಮಾಹಿತಿ ನೀಡಿದರೆ ನೈಟ್ ಬೀಟ್ನವರು ಆ ಏರಿಯಾದ ಮೇಲೆ ಗಮನ ಇಡುತ್ತಾರೆ. ಇದರಿಂದ ಕಳ್ಳತನ ತಪ್ಪಿಸಬಹುದು ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ. ಅದು ರಾತ್ರಿ ಬೀಟ್ ನಾವು ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀರಿ. ಅಟ್ ದ ಸೇಮ್ ಟೈಮ್ ನಾವು ಪ್ರಕರಣಗಳನ್ನು ಭೇದನೆ ಮಾಡಿ ಅದನ್ನು ಕೂಡ ನಾವು ಪತ್ತೆ ಹಚ್ತಾ ಇದ್ದೀವಿ. ಅದರಲ್ಲಿ ಜನರಿಗೆ ಏನು ಒಂದು ಕಳ್ಳತನ ಸ್ವಲ್ಪ ಜಾಗೃತಿ ಅಲ್ಲ, ಅವರು ಮನೆಯಲ್ಲಿ ಅವರು ಲಾಕ್ ಮಾಡ್ಕೊಂಡು ಹೋಗಬೇಕಾದ್ರೆ ಯೂಶ್ವಲಿ ಏನು ಮಾಡ್ತಾರೆ, ಹೊರಗಡೆ ಗೇಟ್ಗೆ ಅಥವಾ ಡೋರ್ಗೆ ದೊಡ್ಡ ಲಾಕ್ ಹಾಕ್ಬಿಟ್ಟು ಹೋಗ್ತಾರೆ, ಕಣ್ಣು ಕಾಣೋಂಥ ಲಾಕ್. ಪ್ಲಸ್ ನ್ಯೂಸ್ ಪೇಪರ್ಗಳು ಆಚೆ ಬಿದ್ದಿರ್ತದೆ, ಹಾಲಿನ ಪ್ಯಾಕೆಟ್ಗಳು ಆಚೆ ಬಿದ್ದಿರ್ತದೆ. ಇದೆಲ್ಲ ಏನಾಯ್ತು ಒಂಥರ ಇನ್ವಿಟೇಷನ್, ಮನೇಲಿ ಯಾರೂ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಗೊತ್ತಾಗೋ ಒಂದು ಸನ್ನಿವೇಶಗಳು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಯಾರೆಲ್ಲ ನೀವು ಸಾರ್ವಜನಿಕರು ಮನೆಯಿಂದ ಹೊರಗೆ ಹೋಗ್ತೀರಾ ಒಂದು ದಿವಸ 2 ದಿವಸಕ್ಕೆ, ಹೊರಗಡೆ ಕಾಣೋಂಥ ಲಾಕುಗಳನ್ನ ಹಾಕೋಕ್ಕೆ ಹೋಗಬೇಡಿ. ಸಾಧ್ಯವಾದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಟ್ಟರೆ ನಾವು ಬೀಟ್ ಬಂದಾಗ ನಮ್ಮ ಬೀಟ್ ಸಿಬ್ಬಂದಿಗಳು ಆ ಕಡೆ ನಿಮ್ಮ ಮನೆ ಕಡೆ ಬೀಟ್ ಬಂದಾಗ ಅಲ್ಲೂ ಸಹ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಬರೋಂಥ ಒಂದು ಸಿಚುವೇಶನ್ ನಾವು ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ ನ್ಯೂಸ್ ಪೇಪರ್ಸು, ಹಾಲಿನ ಪ್ಯಾಕೆಟ್ಗಳು ಮುಂತಾದವುಗಳನ್ನ ಸಹ ಅವ್ರಿಗೆ ಎಷ್ಟು ದಿವಸ ನೀವು ಹೊರಗಡೆ ಇರ್ತೀರಿ, ನೀವು ಹೆಡ್ ಕ್ವಾರ್ಟ್ರಿಂದ ಅಷ್ಟು ದಿವಸಕ್ಕೆ ಹಾಕಬೇಡ ಅಂತ ತಾವು ಮನವಿ ಮಾಡ್ಕೊಬೇಕು. ನಿಮ್ಮ ಸಂಬಂಧಿಗಳು ಅಥವಾ ನಿಮ್ಮ ಸ್ನೇಹಿತರು ಏನು ಅಕ್ಕಪಕ್ಕದಲ್ಲಿದ್ದರೆ ಅವ್ರಿಗೂ ಸಹ ಮಾಹಿತಿ ಕೊಟ್ಟು ಹೋಗ್ಬೋದು. ಸೊ ದಟ್ ಅವರು ಸಹ ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ನೆರೆಹೊರೆ ಮನೆಯವರು ಇಲ್ಲ ಅಂತವನ್ನು ಅವರು ಸ್ವಲ್ಪ ನಮಗೆ ಮಾಹಿತಿನ ಅಷ್ಟೇ ಕೊಡಬೇಕಾಗುತ್ತೆ. ಅದು ಅದು ರಾತ್ರಿ ಬೀಟ್ ನಾವು